ಮಂಗಳೂರು ನಗರದಲ್ಲಿ ನಡೆದ ರ್ಯಾಗಿಂಗ್ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ದಕ್ಷಿಣ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೇರಳ ಮೂಲದ 9 ಮಂದಿ ಆರೋಪಿ ವಿದ್ಯಾರ್ಥಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಲೋಕೇಶ್ ಎಸಿ ಹಾಗೂ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಂಗಳೂರು ದಕ್ಷಿಣ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ಶೀತಲ್ ಅಳಗೂರ್ ರವರು ಆರೋಪಿಗಳನ್ನ ಬಂಧಿಸಿರುತ್ತಾರೆ. ನಗರದ ಪ್ರತಿಷ್ಠಿತ ಕಾಲೇಜಿನ ಹೆಲ್ತ್ ಸೈನ್ಸ್ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ಅಮಲ್ ಗಿರೀಶ್ ಹಾಗೂ ಕಾರ್ತಿಕ್ ರವರನ್ನ ಈ 9 ಜನ ಆರೋಪಿ ವಿದ್ಯಾರ್ಥಿಗಳು ಅತ್ತಾವರದ ಬಳಿಯ ಅಪಾರ್ಟ್ಮೆಂಟಿನ ಫ್ಲಾಟಿನಲ್ಲಿ ಅಕ್ರಮ ಬಂಧನದಲ್ಲಿಟ್ಟು ಹಾಡು ಹೇಳುವಂತೆ ಹಾಗೂ ಅವರ ಗಡ್ಡವನ್ನ ಅವರ ಮುಖಾಂತರವೇ ತೆಗೆಯಿಸಿ ರ್ಯಾಗಿಂಗ್ ಮಾಡಿ ಹೆಲ್ಮೆಟ್ ಮತ್ತು ಕೈಗಳಿಂದ ಹಲ್ಲೆ ನಡೆಸಿದ್ದಲ್ಲದೆ ಅವರಿಂದ ತಮ್ಮ ಖಾತೆಗೆ ಹಣ ವರ್ಗಾಯಿಸಿಕೊಂಡಿದ್ರು. ನಂದ ಶ್ರೀಕುಮಾರ್ ಹಾಸ್ ಕೆಪಿ ಪೊಲೀಸ್ ಕೆಪಿ ಗೋಪಿಕೃಷ್ಣ ಎಚ್ ಹಸನ್ ಜೊತೆಗೆ ಅಲೆನ್ ಜೈಜು ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಬಗ್ಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ರ್ಯಾಗಿಂಗ್ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಬಲ್ಮಠ ಯನಪೋಯ ಯೂನಿವರ್ಸಿಟಿ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ 7 ವಿದ್ಯಾರ್ಥಿಗಳನ್ನ ಹಾಗೂ ಇಂದಿರಾ ಕಾಲೇಜಿನ ಓರ್ವ ಸೀನಿಯರ್ ವಿಭಾಗದ ವಿದ್ಯಾರ್ಥಿ ಹಾಗೂ ಮತ್ತೋರ್ವ ವ್ಯಕ್ತಿಯನ್ನ ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿಯಿಂದ ಪೊಲೀಸರು ಬಂಧಿಸಿ ತಪಾಸಣೆ ನಡೆಸಿದಾಗ ಈ 9 ಮಂದಿಯಲ್ಲಿ 7 ಜನ ಆರೋಪಿ ವಿದ್ಯಾರ್ಥಿಗಳು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ.